ಆಂಧ್ರ ಪ್ರದೇಶದಲ್ಲಿ ಕ್ಷಾಮ ಬಂದಾಗ ಹುಟ್ಟಿಕೊಂಡಿದ್ದೇ ಮುಂಬೈನ ಕಮಟಿಪುರ. ಕಾಮಕ್ಕೂ ಕಾಮಟಿಗೂ ಅಸಲಿ ಸಂಬಂಧ ಇದೆಯಾ? ಭಾರತದ ಅತಿ ದೊಡ್ಡ ರೆಡ್ ಲೈಟ್ ಏರಿಯಾ ಆಗಲು ಕಾರಣವೇನು? ಈ ಕಮಟಿಪುರಕ್ಕೆ ಯಾರೆಲ್ಲ ಹೋಗುತ್ತಾರೆ? ಇಲ್ಲಿ ಏನೆಲ್ಲ ದಂಧೆಗಳು ನಡೆಯುತ್ತವೆ? ಈಗಿನ ಪರಿಸ್ಥಿತಿ ಹೇಗಿದೆ? ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನು ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಕಮಟಿಪುರ ಎನ್ನುವುದು ಮುಂಬೈನ ಅತಿ ಹಳೆಯ ಏರಿಯಾಗಳಲ್ಲಿ ಒಂದು. ಈ ಪ್ರದೇಶಕ್ಕೆ ಹಿಂದೆ ಲಾಲ್ ಬಜಾರ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಆಂಧ್ರ ಪ್ರದೇಶದಿಂದ ವಲಸೆ ಬಂದು ಮುಂಬೈನಲ್ಲಿ ನೆಲೆಸಿದ ಕಾಮಟೀಸ್ ವರ್ಗದ ಜನ ಮೊದಲು ಕಟ್ಟಡ ನಿರ್ಮಾಣದ ಕಾರ್ಯದಲ್ಲಿ ದಿನಗೂಲಿ ಕೆಲಸವನ್ನ ನಿರ್ವಹಿಸುತ್ತಿದ್ದರು. ಅಷ್ಟಕ್ಕೂ ಈ ಕಮಟಪುರ ಶುರುವಾಗಿದ್ದು ಹೇಗೆ, ಏನಿದರ ಇತಿಹಾಸ ಎನ್ನುವುದೇ ಕುತೂಹಲ ವಿಷಯ. ಈ ಕಮಟಪುರಕ್ಕೆ ಇರುವುದು 200 ವರ್ಷಗಳ ಇತಿಹಾಸ. ರೆಡ್ ಲೈಟ್ ಏರಿಯಾ ಎಂದು ಹೇಳಿದ ತಕ್ಷಣ ಎಲ್ಲರ ಬಾಯಲ್ಲೂ ಬರುವ ಈ ಕಮಟಪುರ ಹಿನ್ನೆಲೆ ಏನು ಗೊತ್ತಾ? ಸುಮಾರು 2 ಶತಮಾನಗಳ ಹಿಂದೆ ಆಂಧ್ರ ಪ್ರದೇಶ ಕ್ಷಾಮದಿಂದ ತತ್ತರಿಸಿತ್ತು. ಈ ಸಂದರ್ಭದಲ್ಲಿ ಜನರು ಹೊಟ್ಟೆಪಾಡಿಗಾಗಿ ಕೆಲಸ ಹುಡುಕಿಕೊಂಡು ಮುಂಬೈನತ್ತ ಹೋಗುತ್ತಾರೆ. ಆಗ ಬಹುತೇಕ ಮಂದಿ ಕೆಲಸಕ್ಕಾಗಿ ಒಂದು ಪ್ರದೇಶದಲ್ಲಿ ವಾಸವಾಗಿದ್ದರು. ಆ ಪ್ರದೇಶವೇ ಮುಂದೆ ಕಮಟಿಪುರವಾಯಿತು. ಅಷ್ಟಕ್ಕೂ ಕಾಮಕ್ಕೂ ಈ ಕಾಮಟಿಗೂ ಅಸಲಿ ಸಂಬಂಧವೇ ಇಲ್ಲ. ಇದು ಕಾರ್ಮಿಕರಿಂದ ಬಂದ ಹೆಸರು. ಕಾಮ್ ಅಂದರೆ ಕೆಲಸ ಮಾಡುವ ಕಾರ್ಮಿಕರು. ಇಲ್ಲಿ ಜೋಪಡಿಯನ್ನ ಕಟ್ಟಿಕೊಂಡು ಬದುಕನ್ನ ಸಾಗಿಸುತ್ತಾ ಇದ್ದರು. ಅದಕ್ಕೆ ಇದನ್ನ ಕಾಮಟಿಪುರ ಎಂದು ಕೂಡ ಕರೆಯಲಾಗುತ್ತಿತ್ತು. ಇದಕ್ಕೆ ಕಾರಣವೂ ಇದೆ. ಕಾಮಟಿ ಅಂದ್ರೆ ಕಾರ್ಮಿಕರು ಎಂದರ್ಥ. ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿ ದುಡಿಯತೊಡಗಿದ ಈ ಶ್ರಮಜೀವಿಗಳಿಂದಾಗಿ ಈ ಪ್ರದೇಶಕ್ಕೆ ಕಾಮಟಿಪುರ ಎಂದು ಹೆಸರು ಬಂತೆಂದು ಇತಿಹಾಸ ಸಾರುತ್ತದೆ. ಇದೇ ಕಾರಣಕ್ಕೆ ಈ ಪ್ರದೇಶಕ್ಕೆ ಹೆಚ್ಚಾಗಿ ಸಿಗುವುದು ತೆಲುಗು ಮಾತನಾಡುವ ಜನ. ಇದೇ ಪ್ರದೇಶದಲ್ಲಿ ಕೆಲವು ಓಣಿಗಳಲ್ಲಿ ಮಾತ್ರ ವೇಶ್ಯಾವಾಟಿಕೆ ನಡೆಯುತ್ತಿತ್ತು. ಗಂಗುಬಾಯಿ ಎನ್ನುವ ವೇಶ್ಯೆಯೂ ಇದ್ದಳು. ಕಾಲಕ್ರಮೇಣ ಗಂಗುಬಾಯಿ ವೇಶ್ಯೆಯನ್ನು ಹುಡುಕಿಕೊಂಡು ಬರುವವರ ಸಂಖ್ಯೆಯೇ ಹೆಚ್ಚಾಗುತ್ತಲೇ ಹೋಗುತ್ತಿತ್ತು. ಈ ರೀತಿ ದಿನದಿಂದ ದಿನಕ್ಕೆ ವೇಶ್ಯಾವಾಟಿಕೆ ಇಲ್ಲಿ ಬೆಳೆಯಲು ಪ್ರಾರಂಭಿಸಿತ್ತು. ಆಮೇಲೆ ಇದು ವೇಶ್ಯಾವಾಟಿಕೆ ಅಡ್ಡೆಯಾಗಿ ಕಮಟಿಪುರ ಅಂದ್ರೆ ರೆಡ್ ಲೈಟ್ ಏರಿಯಾ ಅನ್ನುವಂತ ಮಟ್ಟಿಗೆ ಬೆಳೆದಿತ್ತು. ಆದ್ರೆ ಕಮಟಿಪುರ ಹೆಸರಿಗೆ ತಕ್ಕಂತೆ ಇಲ್ಲಿ ಶ್ರಮಜೀವಿಗಳು ತುಂಬಿದ್ದಾರೆ. ಆದ್ರೆ ಕಮಟಪುರ ಎಂದರೆ ಇದು ರೆಡ್ ಲೈಟ್ ಏರಿಯಾ ಎಂದೇ ಈಗಲೂ ಕೂಡ ಬಿಂಬಿತವಾಗಿದೆ. ವರ್ಷಗಳು ಕಳೆದಂತೆ ಈಗ ಈ ಪ್ರದೇಶದಲ್ಲಿ ವೇಶ್ಯಾವಾಟಿಕೆ ಹಿಂದಿನಷ್ಟು ನಡೆಯುತ್ತಿಲ್ಲ. ಜನರು ವಿವಿಧ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಪ್ರದೇಶದ ಪಕ್ಕದಲ್ಲಿಯೇ ಮುಂಬೈ ಮಹಾನಗರಿಯ ಕಟ್ಟಡವೂ ಕೂಡ ಇದೆ. ಮುಂಬೈನ ಶ್ರೀಮಂತ ವಾಸ್ತುಶಿಲ್ಪವನ್ನು ರೂಪಿಸುವ ಈ ಕಟ್ಟಡ ಪ್ರಮುಖ ಪಾತ್ರವನ್ನು ಕೂಡ ನಿರ್ವಹಿಸುತ್ತದೆ. ಬ್ರಿಟಿಷ್ ಅಧಿಕಾರಿಗಳ ಕಾಮದಾಹಕ್ಕೆ ಬಲಿಯಾಗಿದ್ದು ಕಮಟಿಪುರ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಅಷ್ಟೊಂದು ವೇಶ್ಯಾವಾಟಿಕೆ ಇರಲಿಲ್ಲ. ಆದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಮೊಟ್ಟ ಮೊದಲಿಗೆ ವೇಶ್ಯ ಚಟುವಟಿಕೆಗಳು ಈ ವಲಯದಲ್ಲಿ ಆರಂಭವಾಗಿದ್ದವು. 1795ರಲ್ಲಿ ಮೊಟ್ಟ ಮೊದಲ ವೇಶ್ಯಾವಾಟ ಚಟುವಟಿಕೆಗಳು ಈ ವಲಯದಲ್ಲಿ ಆರಂಭವಾಗಿದ್ದವು. ಮಹಾನಗರದ ಕಾಸುವೆಗಳು ನಿರ್ಮಾಣದ ನಂತರ ಮುಂಬೈಗೆ ಸೇರಿದ 7 ದ್ವೀಪಗಳ ಸ್ಥಳಗಳು ಒಟ್ಟಾಗಿ ಸೇರಿದ್ದವು. ಇಲ್ಲಿನ ಕಟ್ಟಡ ಕಾರ್ಮಿಕರೆಲ್ಲ ಇಲ್ಲೇ ಇರುವುದಕ್ಕೆ ಶುರು ಮಾಡಿದರು. ನಿಧಾನಕ್ಕೆ ಇದು ವೇಶ್ಯಾವಾಟಿಕೆ ಅಡ್ಡೆಯಾಗಿ ಬದಲಾಯಿತು. ಬ್ರಿಟಿಷ್ ಅಧಿಕಾರಿಗಳ ಕಾಮದಾಹ ತಣಿಸಲು ಪ್ರಾರಂಭವಾಗಿದ್ದೇ ಈ ಕಮಟಿಪುರ. 1880 ಸುಮಾರಿಗೆ ಮೊದಲು ಬ್ರಿಟಿಷ್ ಸೈನ್ಯದಲ್ಲಿ ನೌಕರಿ ಸಲ್ಲಿಸುತ್ತಿದ್ದ ಪೊಲೀಸ್ ಪೇದೆಗಳು, ಸೈನಿಕರು, ಕೆಲಸಗಾರರು ತಮ್ಮ ಹೆಂಡತಿಯರನ್ನ ಹೆಚ್ಚಾಗಿ ಭಾರತಕ್ಕೆ ತರುತ್ತಿರಲಿಲ್ಲ. ಅವರೆಲ್ಲರೂ ಇಂಗ್ಲೆಂಡಿನಲ್ಲಿಯೇ ಇರುತ್ತಿದ್ದರು. ಈ ರೀತಿ ತಮ್ಮ ಕಾಮದ ಕ್ರಿಯೆಯನ್ನು ತೃಪ್ತಿಗೊಳಿಸಲು ಈ ಅಧಿಕಾರಿಗಳು, ಪೊಲೀಸರು ಹಾಗೂ ಕೆಲಸಗಾರರು ಈ ಏರಿಯಾಗೆ ಹೋಗುತ್ತಿದ್ದರು. ನಿಧಾನವಾಗಿ ಅದೇ ರೂಢಿಯಾಗಿ ಇಲ್ಲಿ ವೇಶ್ಯಾವಾಟಿಕೆ ತಲೆ ಎತ್ತಿತ್ತು. ಅತಿ ಹೆಚ್ಚು ಸೆಕ್ಸ್ ವರ್ಕರ್ಸ್ ಇರುವ ಜಾಗ. ಬಹುಶಃ ನೀವು ನಂಬಲಿಕ್ಕಿಲ್ಲ, ಕಮಟಿಪುರ ಎಷ್ಟು ದೊಡ್ಡ ವೇಶ್ಯಾವಾಟಿಕೆ ಅಡ್ಡೆ ಅಂದ್ರೆ ಇದು ಏಷ್ಯಾ ಖಂಡದ ಅತಿ ದೊಡ್ಡ ಹಾಗೂ ಅತಿ ಹೆಚ್ಚು ಸೆಕ್ಸ್ ವರ್ಕರ್ಸ್ ವಾಸಿಸುವ ಜಾಗವೆಂದು ಗುರುತಿಸಲ್ಪಟ್ಟಿದೆ. ಈ ಮೊದಲು ಇಲ್ಲಿನ ಅತಿ ಹೆಚ್ಚಿನ ಜನ ಇದೇ ಕೆಲಸದಲ್ಲಿ ತೊಡಗಿಕೊಂಡಿದ್ದರು. ಬ್ರಿಟಿಷ್ ನಮ್ಮ ದೇಶ ಬಿಟ್ಟು ಹೋದ ನಂತರ ನಮ್ಮ ದೇಶದ ವೇಶ್ಯರು ಈ ಒಂದು ಕೆಲಸವನ್ನ ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಿ ಬೇರೆ ಬೇರೆ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ದರು. ಆದ್ರೆ ದಿನ ಕಳೆದಂತೆ ಇಲ್ಲಿ ಈ ಕಮಟಿಪುರ ಮಾತ್ರ
ಅದೇ ಕೆಲಸಕ್ಕೆ ಹೆಸರುವಾಸಿಯಾಗಿತ್ತು. ಆದರೆ ಇಲ್ಲಿ ಬಂದಂತಹ ಹುಡುಗಿಯರು ಬೇರೆ ಬೇರೆ ದೇಶದಿಂದ ಬಂದಿದ್ದರು. ನೇಪಾಳ, ಬಾಂಗ್ಲಾದೇಶ, ಭೂತಾನ್ ಹಾಗೂ ಬರ್ಮಾದಿಂದ ಹೆಚ್ಚಿಗೆ ಹುಡುಗಿಯರು ಇಲ್ಲಿ ಬಂದು ದಂಧೆಯನ್ನ ಮಾಡುತ್ತಿದ್ದರು. ಭಾರತ ಸರ್ಕಾರದ ಕಾನೂನಿನ ಪ್ರಕಾರ ಕಮಾಟಿಪುರ ಸೆಕ್ಸ್ ಇಂಡಸ್ಟ್ರಿ ಚೆನ್ನಾಗಿ ಈಗ ಬೆಳೆದು ನಿಂತಿದೆ. ಅತಿ ದೊಡ್ಡ ಜಿಲ್ಲೆಯಾಗಿ ಬೆಳೆದಿದೆ. ಕುಳಿತುಕೊಳ್ಳಲು ಸಿಗದಷ್ಟು ಸಂಖ್ಯೆಯಲ್ಲಿ ಬೆಳೆಯುತ್ತಿದೆ. ಹಿಂದೆ ಇಲ್ಲಿ ಸೆಕ್ಸ್ ವರ್ಕರ್ಸ್ಗಳು ರಸ್ತೆಯ ಬದಿಯಲ್ಲಿಯೇ ತೂಗಾಡುತ್ತಿದ್ದರು. ಗಿರಾಕಿಗಳನ್ನ ನೇರವಾಗಿ ಕೂಗುತ್ತಿದ್ದರು. ಆದ್ರೆ ಆ ಪರಿಸ್ಥಿತಿ ಈಗಿಲ್ಲ. ಇತ್ತೀಚಿನ ದಶಕಗಳಲ್ಲಿ ಹೆಚ್ಚಾಗಿ ಹೊರದೇಶದಿಂದ ಬಂದಂತಹ ನೇಪಾಳಿ, ಬಾಂಗ್ಲಾ, ಬರ್ಮಾ ಹುಡುಗಿಯರ ಆಗಮನದಿಂದ ಇಲ್ಲಿ ಗುಂಡಾಗಿರಿಯು ಜಾಸ್ತಿಯಾಗಿತ್ತು. ಗುಂಡಾಗಳು, ದಾದಾಗಳು ಮತ್ತು ಆ ದಂಧೆಯಲ್ಲಿ ನಿರತರಾದವರು ಎಲ್ಲರೂ ಅವರೇ ಈ ದಂಧೆಯನ್ನ ಇಲ್ಲಿ ನಿಯಂತ್ರಿಸಲು ಪ್ರಾರಂಭಿಸಿದ್ದರು. ಹಿಂದೆ ಲಿಂಗಣ್ಣ ಪುಟ್ಟಲ್ ಪೂಜಾರಿ ಎಂಬ ಆಗಿನ ಕಾಲದ ಸಾಮಾಜಿಕ ಕಾರ್ಯಕರ್ತ 1928ರಲ್ಲಿ ಆಂಧ್ರ ಪ್ರದೇಶದ ನಿಜಾಮಾಬಾದ್ನಿಂದ ಮುಂಬೈಗೆ ಬಂದಿದ್ದರು. ಆ ಸಮಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಗರ ಹಾಗೂ ಪಟ್ಟಣದ ಸದಸ್ಯರಾಗಿದ್ದರು. ಕಮಾಟಿಪುರ ನಿವಾಸಿಗಳಿಗೆ ಹಲವಾರು ಜೀವನ ಸೌಕರ್ಯವನ್ನ ಅವರು ಏರ್ಪಡಿಸಿದ್ದರು. ಕೊಳಕು ಝೋಪಡಿ ಇರುವಂತಹ ಜಾಗಗಳು ಹಾಗೂ ಕೆಂಪು ದೀಪದ ಪ್ರದೇಶವೆಂದು ಕಮಾಟಿಪುರದಲ್ಲಿ ಯಾರು ಕೂಡ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡೆದಂತವರು ಜಮೀನು ಪಡೆದುಕೊಳ್ಳಲು ಹಿಂದೆ ಮುಂದೆ ನೋಡುತ್ತಿದ್ದರು. ಇಲ್ಲಿ ಹೆಚ್ಚಾಗಿ ಹೊಲಗಳಲ್ಲಿ ಕೂಲಿ ಮಾಡಿ ಜೀವಿಸುತ್ತಿದ್ದ ಜನ ತಮ್ಮ ಜಮೀನನ್ನ, ದನಕರುಗಳನ್ನ ಕಳೆದುಕೊಂಡು ದೊಡ್ಡ ದೊಡ್ಡ ಜಮೀನ್ದಾರರಿಂದ ಹೊರಗೆ ಹಾಕಲಾಗಿತ್ತು. ಕಾರ್ಖಾನೆಗಳು ನಿಧಾನವಾಗಿ ತಲೆ ಎತ್ತಿ ಹೊಲಗಳ ಜಮೀನನ್ನು ಆಕ್ರಮಿಸುವಂತ ಮಾಡಿತು. ಹಾಗೆಯೇ ಕೊಳಚೆ ಪ್ರದೇಶಗಳು ಇದರ ಪಕ್ಕದಲ್ಲಿ ಆರಂಭವಾದವು. ಹಲವರಿಗೆ ಕೆಲಸ ಹೋಯಿತು. ಹೆಂಗಸರು ಅತಿಯಾಗಿ ನೋವನ್ನ ಅನುಭವಿಸಿದರು. ಅಕ್ಷರ ಜ್ಞಾನವಿಲ್ಲದೆ, ಪ್ರಪಂಚ ಜ್ಞಾನವಿಲ್ಲದೆ ಅವರು ಏನಾದರೂ ಒಂದು ಜೀವನದ ಕೆಲಸ ನಿರ್ವಹಣೆಗೆ ಮಾಡಬೇಕಾಗಿತ್ತು. ಕೊನೆಗೆ ತಮ್ಮನ್ನು ತಾವೇ ಮಾರಿಕೊಳ್ಳುವ ಪ್ರಸಂಗ ಬಂದಿದ್ದರಿಂದ ಗತಿ ಇಲ್ಲದ ಜನ ಭಿಕ್ಷೆ ಬೇಡಲು ಮುಂದಾಗಿದ್ದರು. ಮುಂದೆ 1970 ಹಾಗೂ 80ರ ದಶಕದಲ್ಲಿ ಭೂಗತ ದೊರೆಗಳಾದಂತಹ ಹಾಜಿ ಮಸ್ತಾನ್, ಕರೀಂ ಲಾಲಾ ಮತ್ತು ದಾವೂದ್ ಇಬ್ರಾಹಿಂ ಕೂಡ ಈ ಒಂದು ದಂಧೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ನಂಬಿಕೆ ಇದೆ. 1990ರ ಹೊತ್ತಿಗೆ ಕಮಾಟಿಪುರ ಇಡೀ ವಿಶ್ವಾದ್ಯಂತ ಸುದ್ದಿ ಮಾಡಿತ್ತು. ಅದು ಮಾರಕ ರೋಗದಿಂದ ಹೆಚ್ಚಾಗಿ ಹಬ್ಬಿದ ಮೇಲೆ ಪೊಲೀಸರು ಕಾರ್ಯಾಚರಣೆ ಸಹಾಯದಿಂದ ಸ್ಥಿತಿಯನ್ನು ನಿಯಂತ್ರಿಸಲು ಕೆಲಸ ಮಾಡಿದ್ದರು. ಸ್ವಲ್ಪ ಸಮಯದ ಬಳಿಕ ಈ ವೇಶ್ಯಾವಾಟಿಕೆ ದಿನದಿಂದ ದಿನಕ್ಕೆ ಕಡಿಮೆ ಆಗಿದೆ. 1992ರಲ್ಲಿ ಇಲ್ಲಿ ಮೊದಲ ಬಾರಿ ಸರ್ವೆ ನಡೆಸಲಾಗಿತ್ತು. ಅಂದಿನ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ BMC ಸುಮಾರು ಸರ್ವೆ ಮಾಡಿ ಸುಮಾರು 50,000 ಸೆಕ್ಸ್ ವರ್ಕರ್ಸ್ ಇರುವುದರಿಂದಾಗಿ ದಾಖಲಿಸಿತ್ತು. 2009ರಲ್ಲಿ ಈ ಸಂಖ್ಯೆ ಇಳಿದು ಕೇವಲ 16,000ಕ್ಕೆ ಕಡಿಮೆಯಾಗಿತ್ತು. ಈಗ ಸದ್ಯ ಕೇವಲ 2,000ಕ್ಕಿಂತ ಕಡಿಮೆ ವೇಶ್ಯರು ಇಲ್ಲಿ ಇದ್ದಾರೆ ಎನ್ನಲಾಗಿದೆ. ಇನ್ನು ಕೆಲವು ಜನ ಮಹಾರಾಷ್ಟ್ರದ ಹಲವು ಪ್ರದೇಶಗಳಿಗೆ ಹೋಗಿ ನೆಲೆನಿರಿಸುವುದಾಗಿ ತಿಳಿದು ಬಂದಿದೆ. ಇಲ್ಲಿ ಇರುವರೆಲ್ಲ ವೇಶ್ಯರೆಲ್ಲ ಖಂಡಿತವೂ ಅಲ್ಲ. ಇಲ್ಲಿ ಬೇರೆ ಬೇರೆ ಕೆಲಸ ಮಾಡುವ ಕಾರ್ಮಿಕರು, ಉದ್ಯೋಗಿಗಳು ಕೂಡ ಇದ್ದಾರೆ. ಸುಮಾರು 7ರಿಂದ 8 ಲೈನ್ ವ್ಯಾಪ್ತಿಯಲ್ಲಿ ಮಾತ್ರ ಮೊದಲು ವೇಶ್ಯಾವಾಟಿಕೆ ನಡೆಯುತ್ತಿತ್ತು. ಆದರೆ ಈಗ ಕೇವಲ ಒಂದು ರೋಡ್ಗೆ ಮಾತ್ರ ಇದು ಸೀಮಿತವಾಗಿದೆ. ಹೀಗಾಗಿ ಇಲ್ಲಿ ಈಗ ಒಳ್ಳೆಯ ರೋಡ್ಗಳು, ಒಳ್ಳೆಯ ಮನೆಗಳು, ಅಪಾರ್ಟ್ಮೆಂಟ್ಗಳು ಕೂಡ ಬೆಳೆದು ನಿಂತಿವೆ. ಮೊದಲಿನಂತೆ ಇದ್ದಂತಹ ಕಮಾಟಿಪುರ ರೆಡ್ ಲೈಟ್ ಏರಿಯಾ ಹೋಗಿ ಈಗ ಇದು ವೈಟ್ ಲೈಟ್ ಏರಿಯಾ ಆಗಿದೆ ಎಂದರೆ ತಪ್ಪಾಗಲಾರದು. ಹೌದು ಸ್ನೇಹಿತರೆ, ಪರಿಸ್ಥಿತಿಗಳು ಮನುಷ್ಯನನ್ನ ಈ ರೀತಿ ಇಂತಹ ಸ್ಥಿತಿಗೆ ತಂದಿಡುತ್ತವೆ ಅನ್ನೋದಕ್ಕೆ ಈ ಒಂದು ಇತಿಹಾಸದ ಘಟನೆಗಳೇ ಸಾಕ್ಷಿಯಾಗಿವೆ. ಇಂತಹ ಏರಿಯಾಗಳು ಬರೀ ಮುಂಬೈಯಲ್ಲಿ ಅಲ್ಲ, ವಿಶ್ವದ ಪ್ರತಿಯೊಂದು ಮಹಾನಗರಗಳಲ್ಲಿಯೂ, ಪಟ್ಟಣಗಳಲ್ಲಿಯೂ, ದೊಡ್ಡ ದೊಡ್ಡ ಸಿಟಿಗಳಲ್ಲಿಯೂ ಕೂಡ ನೀವು ಕಾಣಬಹುದು. ನಿಮಗೇನಾದರೂ ಇಂತಹ ಏರಿಯಾಗಳ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನಷ್ಟು ಇದರ ಬಗ್ಗೆ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.